ಕುಲಾಲ ಸಂಘ ಮುಂಬೈ ಇದರ ನವಿ ಮುಂಬೈ ಸ್ಥಳೀಯ ಸಮಿತಿಯ ವತಿಯಿಂದ ಹಳದಿ ಕುಂಕುಮ ಮತ್ತು 100ನೇ ಭಜನಾ ಮಂಗಳೋತ್ಸವ ಸಮಾರಂಭವು ವಾಚಿಯ ಕನ್ನಡ ಸಂಘದ ಸಭಾಗೃಹದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮುಂಬಯಿಯ ಕುಲಾಲ್ ಸಂಘದ ಅಧ್ಯಕ್ಷ ದೇವದಾಸ್ ಎಲ್ ಕುಲಾಲ್ ಅವರು ಹಿಂಗಾರ ಅರಳಿಸಿ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಮುಂಬೈ ಕುಲಾಲ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಮಮತಾ ಎಸ್ ಗುಜರನ್ ಅವರು ತವರೂರಿನಲ್ಲಿ ನಡೆಯುವ ಸಂಘಗಳ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರು ಕಡಿಮೆ ಸಂಖ್ಯೆಯಲ್ಲಿರುತ್ತಾರೆ. ಆದರೆ ಮುಂಬಯಿಯ ನಗರದಲ್ಲಿ ಸಂಘ ಆಯೋಜಿಸುವ ಯಾವುದೇ ಕಾರ್ಯಕ್ರಮವಾದರೂ ಒಗ್ಗಟ್ಟಿನಿಂದ ಸೇರಿಕೊಳ್ಳುತ್ತಾರೆ. ಇದು ನಮ್ಮೂರಿನ ಸಂಘಗಳಿಗೆ ಮುಂಬೈ ಸಂಘ ಆದರ್ಶವಾಗಿದೆ ಎಂದು ಹೇಳಿದರು. ಅಂಚನೆ ಪ್ರತಿಯೊಂದು 5 ಲೋಕಲ್ ಕಮಿಟಿಲ ನಮ್ಮ ಪೂರ ಒಗ್ಗಟ್ಟಾದಿಲ್ಲ ಎಂಟು ಬಾರಿ ಖುಷಿ ನಾಯಪನ ಇಂಚರ್ಯಾನ ಊರುಡು ಒಳ್ಳೆಂಟೋಡ ಮಹಾಸಭೆಗೆ ಹೋದಿತ್ತೆ ಅವ್ಲೆ ಹೆಂಗ್ ಪೋನಾಗ ಅವೇ ಮಹಾಸಭೆಗೆ ಅಲ್ಪ ವರ್ಷ ತುಂಬ ಜೋಗುಲುಪ್ಪನ ಯಾನ್ ಹೋದಿತ್ತಿರ ಸಂಘ ಅವು ಆ ಟೈಮ್ಲಿ ಅನ್ನ ಅಮ್ಮನಗಳು ಕೂಡ ಕೆಲಸ ಮಾಡಿದಾಗ ಪ್ರತಿ ಇಲ್ಲಾಗ ಇತ್ತದಲ್ಲ ನಮ್ಮ ಗಾಡಿ ಇಜ್ಜಿ ಪ್ರತಿ ಇಲ್ಲಾಗ ನಡತೊಂದು ಹೋದು ಮಹಾಸಭೆದ ಇನ್ವಿಟೇಷನ್ ಕೊರೊಂದಿತ್ತೆ ಆಡಲೆ ಅವ್ನು ಜನ ಬರೋದಿದ್ರಾಗ ಇನ್ನೀ ಯಾನ್ ಆ ಸಂಘ ಹೋನಾಗ ಒಂದು ಮಹಾಸಭೆ ಮೇನ್ ಲೋಕಲ್ ಮೇನ್ ಸಂಘ ಊರ್ಲ ಆಯ್ತು ನೀವು 100 ಜನ ಇದ್ದಾರೆ. ಅನಂತರ ಮುಂಬೈ ಕುಲಾಲ್ ಸಂಘದ ಅಧ್ಯಕ್ಷ ದೇವದಾಸ್ ಎಲ್ ಕುಲಾಲ್ ಅವರು ಮಾತನಾಡಿ ಅರ್ಥಪೂರ್ಣವಾಗಿರುವ ಹಳದಿ ಕುಂಕುಮ ಕಾರ್ಯಕ್ರಮ ಮಹಿಳೆಯರನ್ನ ಒಗ್ಗೂಡಿಸಿದೆ. ನಮ್ಮ ಬದುಕನ್ನ ಧಾರ್ಮಿಕತೆಯ ಸೇವೆಯ ಕಡೆಗೆ ಕೊಂಡೊಯ್ಯಲು ಭಜನೆಯಿಂದ ಸಾಧ್ಯ. ಅಂತಹ ಭಜನೆಯನ್ನ 100 ಮನೆಗಳಲ್ಲಿ ನಡೆಸಿರುವ ನವಿ ಮುಂಬೈ ಸ್ಥಳೀಯ ಸಮಿತಿಯ ಎಲ್ಲ ಬಂಧುಗಳು ಅಭಿನಂದನಾರ್ಹರು ಎಂದು ಹೇಳಿದ್ರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಸುನೀತಾ ಎಸ್ ಮೂಲ್ಯ, ಶಕುಂತಲಾ ಆರ್ ಭಂಜನ್, ಉಷಾ ಆರ್ ಮೂಲ್ಯ, ಸುಶೀಲಾ ಪಿ ಬಂಗೇರ, ಹರಿಣಾಕ್ಷಿ ಎ ಸಾಲ್ಯನ್, ಬೇಬಿ ವಿ ಬಂಗೇರ, ಸಂಘದ ಮಹಿಳಾ ವಿಭಾಗದ ಕಾರ್ಯದರ್ಶಿ ಮಾಲತಿ ಜಯಾಂಚನ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ, ವಿ4 ನ್ಯೂಸ್ 24/7 ಮುಂಬೈ.